ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಯೇಸು ನಾಮದಲ್ಲಿ ಅಂತ ನಂಬ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮ ಪ್ರಾರ್ಥನೆ, ಯೇಸುವಿನ ಕರುಣೆಯಿಂದ ನಾನು ಚೆನ್ನಾಗಿದ್ದೀನಿ. ನಾವು ಅನೇಕ ಬಾರಿ ಅನೇಕ ಧ್ಯಾನಕೂಟಗಳಿಗೆ ಹೋಗ್ತೀವಿ, ಅನೇಕ ಡಿಸಿಷನ್ಸ್ ತಗೊಳ್ತೀವಿ. ಅಂದರೆ ನಾನು ಇನ್ನು ಮುಂದೆ ಹೀಗಿರ್ತೀನಿ ಹಾಗಿರ್ತೀನಿ ಅಂತೆಲ್ಲ ನೆನೆಸ್ಕೊಳ್ತೀವಿ. ಆದರೆ ಅನೇಕ ಬಾರಿ ನಮಗೆ ಹಾಗೆ ಜೀವಿಸಲಿಕ್ಕೆ ಆಗಲ್ಲ. ಹಾಗೆ ಜೀವಿಸಲಿಕ್ಕೆ ಆಗದೆ ನಮ್ಮ ಪ್ರಾರ್ಥನಾ ಜೀವನ, ನಾವು ಬೈಬಲ್ ಓದೋದು, ಬಲಿಪೂಜೆಗೆ ಹೋಗೋದು ಎಲ್ಲ ಕಡಿಮೆ ಆದಾಗ, ಕುಟುಂಬ ಪ್ರಾರ್ಥನೆ ನಿಲ್ಲಿಸಿದಾಗ, ವೈಯಕ್ತಿಕ ದೇವರೊಂದಿಗೆ ಸಂಬಂಧ ನಾವು ನಿಲ್ಲಿಸಿದಾಗ, ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಲೂಕ 11ನೇ ಅಧ್ಯಾಯ 24ನೇ ವಾಕ್ಯ, ಯೇಸು ಸ್ವಾಮಿ ಬೋಧನೆಯನ್ನು ಮುಂದುವರಿಸುತ್ತಾ, ದೆವ್ವವು ಒಬ್ಬ ಮನುಷ್ಯನನ್ನು ಬಿಟ್ಟು ತೊಲಗಿದ ಮೇಲೆ ನೆಲೆಯನ್ನು ಹುಡುಕುತ್ತಾ ಒಣಗಾಡಿನಲ್ಲಿ ಅಲೆದಾಡುತ್ತದೆ. ಅದಕ್ಕೆ ನೆಲೆ ಸಿಗದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂದಿರುಗುತ್ತೇನೆ ಎಂದುಕೊಳ್ಳುತ್ತದೆ. ಅದು ಮರಳಿ ಬಂದಾಗ ಮನೆ ಗುಡಿಸಿರುವುದೆಲ್ಲವನ್ನು ಚೊಕ್ಕಟವಾಗಿರುವುದನ್ನು ಕಾಣುತ್ತದೆ. ಪುನಃ ಹೊರಟು ಹೋಗಿ ತನಗಿಂತಲೂ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರೆದುಕೊಂಡು ಬರುತ್ತದೆ. ಅವು ಆ ಮನುಷ್ಯನ ಒಳಹೊಕ್ಕು ನೆಲೆಸುತ್ತದೆ. ಕೊನೆಗೆ ಅವನ ಪರಿಸ್ಥಿತಿ ಪೂರ್ವ ಸ್ಥಿತಿಗಿಂತಲೂ ಅಧೋಗತಿಗೆ ಇಳಿಯುತ್ತದೆ ಎಂದರು. ಅಂದರೆ ಈಗ ನಾವು ಧ್ಯಾನಕ್ಕೆ ಹೋದಾಗ ಅಲ್ಲಿ ಒಳ್ಳೆ ಪಾಪ ನಿವೇದನೆ ಮಾಡಿ, ಒಳ್ಳೆ ಕೌನ್ಸಿಲಿಂಗ್ ಮಾಡಿ, ನಾವು ಕಂಪ್ಲೀಟ್ ಯೇಸುವಿಗೆ ಶರಣಾಗಿ ಎಲ್ಲ ಪಾಪಗಳನ್ನು ಬಿಟ್ಟು, ಎಲ್ಲ ಕೆಟ್ಟದನ್ನು ಬಿಟ್ಟು ಯೇಸುವಲ್ಲಿಯೇ ಒಂದಾಗಿ ಯೇಸುವಲ್ಲಿ ನೆಲೆಯೂರಿ ನಾವು ವಾಪಸ್ ಬರ್ತೀವಿ. ಇಲ್ಲಿ ಬಂದ ಮೇಲೆ ಪ್ರಾರ್ಥನೆ ಮುಂದುವರಿಸ್ತೀವಿ, ದೇವರ ವಾಕ್ಯ ಓದ್ತೀವಿ, ಬಲಿಪೂಜೆಗೆ ಹೋಗ್ತೀವಿ, ಎಲ್ಲರನ್ನು ಗೌರವಿಸ್ತೀವಿ, ಪ್ರೀತಿಸ್ತೀವಿ, ಪರದೂಷಣೆ ಮಾಡಲ್ಲ, ಎಲ್ಲ ಒಳ್ಳೆ ಕಾರ್ಯಗಳು ಒಳ್ಳೆತನದಲ್ಲಿ ನಡ್ಕೊಂಡು ಹೋಗುತ್ತೆ. ಆದರೆ ಕೆಲವೊಮ್ಮೆ ನಾವು ಬೇಡಿದ ಬೇಡಿಕೆ ಕೋರಿಕೆಗಳು ಆ ಸಮಯದಲ್ಲಿ ಸಿಕ್ಕಾದಾಗ, ಅಯ್ಯೋ ಎಷ್ಟು ಪ್ರೇಯರ್ ಮಾಡಿ 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 ಏನು ಪ್ರಯೋಜನ ಇಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದರೂ ನನಗೇನು ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರಾರ್ಥನಾ ಜೀವನದಿಂದ ನಾವು ವಾಪಸ್ ಹೋಗುವಾಗ ಅದೇ ಹಳೆಯ ದುಶ್ಚಟಕ್ಕೆನೆ, ಅದೇ ಹಳೆಯ ಸ್ವಭಾವಕ್ಕೆ ನಾವು ಹೋಗುವಾಗ ದೇವರ ವಾಕ್ಯ ಹೇಳುತ್ತೆ, ಎಲ್ಲಿ ಧ್ಯಾನ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ಬೈಬಲ್ ಓದುವಾಗ, ಬಲಿಪೂಜೆಗೆ ಹೋಗುವಾಗ, ಒಳ್ಳೆತನದಿಂದ ನಡೆದುಕೊಳ್ಳುವಾಗ ನಿನ್ನನ್ನು ಬಿಟ್ಟು ಹೋದ ದೆವ್ವ ನೆಲೆ ಸಿಗದೆ ಅಲೆದಾಡ್ತಿದ್ದೆ. ಯಾವ ಮನುಷ್ಯರು ಸಿಗ್ತಾರೆ? ಆ ನೆಗೆಟಿವ್ ಎನರ್ಜಿ, ದೆವ್ವ ಅಂದರೆ ಸತ್ತವರ ಆತ್ಮ ಅಲ್ಲ, ನಿನ್ನಲ್ಲಿ ಬಿಟ್ಟು ಹೋದ ಕಾಮದ ಆತ್ಮ, ಮೋಹದ ಆತ್ಮ, ದುರಾಸೆ, ಇದೇನು ಮೋಸ ವಂಚನೆ ಆತ್ಮ, ಪರಸ್ತ್ರೀ ಸಂಘ, ಪರಪುರುಷನ ಸಂಘ, ಎಲ್ಲ ಕೆಟ್ಟದು, ಹಸ್ತಮೈಥುನ, ಸಲಿಂಗ ಕಾಮ, ಕುಡುಕುತನದ ದುರಾತ್ಮ, ಬೀಡಿ ಸಿಗರೇಟ್ ಸೇದೋದು, ಹಂಸಪಾನ್ ಪರಾಗ ಹಾಕೋದು, ಇಂಥ ಎಲ್ಲ ದುರ್ಗುಣ ದುರಭ್ಯಾಸಗಳ ದೆವ್ವಗಳು ನಾನು ಈ ಮನೆ ಗುಡಿಸಿ ಚೊಕ್ಕಟವಾಗಿದೆ, ಇಲ್ಲಿ ವಾಪಸ್ ಬಂದಾಗಲೂ ಇದು ಎಲ್ಲ ಪ್ರಾರ್ಥನೆಯಲ್ಲಿ ಇದ್ದಾರೆ, ಒಳ್ಳೆತನದಲ್ಲಿ ಜೀವಿಸ್ತಾ ಇದ್ದಾರೆ, ಅಲ್ಲಿ ಯೇಸುವಿನ ಆತ್ಮ ನೆಲೆಸಿದೆ, ನನಗೆ ಎಂಟ್ರಿ ಇಲ್ಲ ಅಂತ ಭಾವಿಸಿ ಅದು ವಾಪಸ್ ಹೋಗಿ ತನಗಿಂತಲೂ ಬಲಶಾಲಿಯಾದ 7 ದೆವ್ವಗಳನ್ನ ಕರ್ಕೊಂಡು ವಾಪಸ್ ಬರ್ತದೆ. ಇಲ್ಲಿ ಏನಾಗಿರ್ತದೆ? ಇಲ್ಲಿ ನಾನು ಬೇಡಿದ ಬೇಡಿಕೆ ಕೋರಿಕೆಗಳು ಸಿಕ್ಕಿಲ್ಲ ಅಂತ ಹೇಳಿ ಪ್ರಾರ್ಥನೆ ಬಿಟ್ಟು, ಬಲಿಪೂಜೆಗೆ ಹೋಗೋದು ಬಿಟ್ಟು, ಒಳ್ಳೆಯ ಕಾರ್ಯಗಳು ಮಾಡೋದು ಬಿಟ್ಟು, ದೇವರನ್ನು ದೂಷಿಸುತ್ತಾ, ಎಲ್ಲರನ್ನು ದೂಷಿಸುತ್ತಾ, ಸಿಟ್ಟು ಮಾಡ್ತಾ, ಮನೆಯಲ್ಲಿ ಕಚ್ಚಾಟ, ಒಡೆದಾಟ, ಜಗಳ, ಕುಡುಕುತನ, ಎಲ್ಲ ದುರಭ್ಯಾಸಕ್ಕೆ ಬಿದ್ದಾಗ ಒಂದು ದೆವ್ವ ಹೋಗಿ ಕರ್ಕೊಂಡು ಬಂದ 7 ದೆವ್ವ ಒಟ್ಟಿಗೆ ಸೇರಿಕೊಂಡು ದೇವರ ವಾಕ್ಯ ಹೇಳುತ್ತೆ, ಆ ಮನುಷ್ಯನ ಸ್ಥಿತಿ ಮೊದಲಿನ ಸ್ಥಿತಿಗಿಂತ ಅಧೋಗತಿಯಾಗಿರ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಾವು ಬೇಡಿದ ಬೇಡಿಕೆ ಕೋರಿಕೆಗಳು ನಮಗೆ ತಕ್ಷಣ ಸಿಗ್ತಾ ಇಲ್ಲ ಅಂದರೆ ದೇವರು ಅದಕ್ಕಿಂತ ಮಿಗಿಲಾದುದನ್ನು ನಮ್ಮ ಜೀವನದಲ್ಲಿ ಇಟ್ಟಿದ್ದಾರೆ ಅಂತ ಅರ್ಥ. ಅದಕ್ಕಿಂತ ಮಿಗಿಲಾದುದನ್ನು ನಮ್ಮ ಜೀವನದಲ್ಲಿ ಇಟ್ಟಿದ್ದಾರೆ. ನಾವು ಬರೀ ಒಂದು ಚಪ್ಪಲಿ ಕೇಳ್ತಾ ಇದ್ದೀವಿ, ದೇವರು ನಮಗೆ ಚಪ್ಪಲಿ ಶಾಪನ್ನೇ ಕೊಡ್ತಾ ಇದ್ದಾರೆ. ಅರ್ಥ ಆಗ್ತಾ ಉಂಟಲ್ಲ? ದೇವರು ಕೊಡುವಾಗ ತುಂಬಿ ತುಳುಕಿ ಅದುಮಿ ಕುಲುಕಿ ಕೊಡ್ತಾರೆ. ದೇವರು ಕೊಡುವಾಗ ಉನ್ನತವಾದುದನ್ನು ಕೊಡ್ತಾರೆ. ದೇವರು ಕೊಡುವಾಗ ಮಹೋನ್ನತವಾದುದನ್ನು ಕೊಡ್ತಾರೆ. ಅದಕ್ಕಾಗಿ ನಾವು ಕಾಯಬೇಕು, ನಾನು ನೀನು ಕಾಯಬೇಕು. ಪ್ರಾರ್ಥನಾ ಜೀವನದಿಂದ ಬೇರೆ ಹೋಗಬಾರ್ದು. ಪ್ರಾರ್ಥನಾ ಜೀವನದಲ್ಲಿ ಹೇಗೆ ಜೀವಿಸೋದು ನಾವು ಅಂತ ಹೇಳಿದರೆ, ಪ್ರಿಯರೇ,
ಎಫೆಸರಿಗೆ ಬರೆದ ಪುಸ್ತಕ 6ನೇ ವಾಕ್ಯ ಹೇಳುತ್ತೆ, ದೇವರೊಂದಿಗೆ ಜೀವಿಸುವುದು. ಈಗ ನಾನು ಜೀವಿಸುವುದು ನಾನಲ್ಲ, ಬದಲಾಗಿ ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಎಫೆಸಿ 2:20 ಹೇಳುತ್ತೆ. ನಾವು ಜೀವಿಸೋದು ದೇವರಾತ್ಮನೊಂದಿಗೆ ಜೀವಿಸೋದು, ಪಾಪಕ್ಕೆ ಸತ್ತು ಯೇಸುವಿನಲ್ಲಿ ಜೀವನ ನಡೆಸೋದು. ಅಂದರೆ ನಮ್ಮಲ್ಲಿದ್ದ ಎಲ್ಲ ಕೆಟ್ಟದುಗಳನ್ನು ನಾವು ಧ್ಯಾನದಲ್ಲಿ ಅಥವಾ ಪ್ರಾರ್ಥನಾ ಜೀವನದಲ್ಲಿ ಎಲ್ಲ ಕೆಟ್ಟತನವನ್ನು ಬಿಟ್ಟು ಯೇಸುವಿನೊಂದಿಗೆ ಒಂದಾಗಿದ್ದೀವಲ್ಲ, ಆ ಯೇಸುವಿನೊಂದಿಗೆ ಒಂದಾಗಿದ್ದನ್ನು ನಾವು ಕಂಟಿನ್ಯೂ ಮಾಡುವುದು, ಯೇಸುವಿನಲ್ಲಿ ನೆಲೆಯೂರುವುದು. ಹೇಗೆ ಯೇಸುವಿನಲ್ಲಿ ನೆಲೆಯೂರುವುದು? ಯೇಸುವಿನಲ್ಲಿ ಕೂರುವುದು. ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಮಂಡಿಯೂರಿ ಪ್ರಾರ್ಥಿಸು. ಹೀಗೆ ಕೂತು ನನಗೆ ಅದು ಏನು ಹೇಳೋದು ಗೊತ್ತಿಲ್ಲ, ನಾನು ಆ ವರ್ಡ್ ಹೇಳುವಾಗಲ್ಲ ಎಲ್ಲರೂ ನೆಗಾಡ್ತಾರೆ, ಚಕ್ಲ ಮುಕ್ಲ ಹಾಕಿ ಕೂರೋದು ಅಂತ ಹೇಳ್ತೀವಿ. ಹೀಗೆ ಕಾಲು ಫೋಲ್ಡ್ ಮಾಡಿ ಹೀಗೆ ಕೂರ್ತೀವಲ್ಲ, ಹಾಗೆ ಕೂತು ನೀನು ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕೈ ಮೇಲೆ ಹಾಕಿ ಪ್ರಾರ್ಥಿಸು, ಅಡ್ಡ ಬಿದ್ದು ಪ್ರಾರ್ಥಿಸು. ಕೂತಲ್ಲಿಯೇ ನಿನ್ನ ಆಧ್ಯಾತ್ಮಿಕ ಜೀವನವನ್ನು ನೀನು ನವೀಕರಿಸು, ಮುಂದುವರಿಸು. ಸ್ತುತಿ ಮಾಡು ದೇವರನ್ನ, ನಿನಗೆ ಸಾಧ್ಯವಾದಷ್ಟು ಸ್ತುತಿ ಮಾಡು. ಜೀವನ ಪರ್ಯಂತ ಸ್ತುತಿ ಮಾಡಿದ್ರೂ ನೀನು ಸಾಲಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಎಷ್ಟಾಗುತ್ತೆ ಅಷ್ಟು ಸ್ತುತಿ ಮಾಡು. ಹೃದಯದಿಂದ ದೇವರು ಮಾಡಿದ ಎಲ್ಲ ಉಪಕಾರಗಳಿಗೆ ಸ್ತುತಿ ಮಾಡು. ಬೈಬಲ್ ಓದಿದ ವಾಕ್ಯಗಳನ್ನು ಧ್ಯಾನಿಸು, ಅದನ್ನು ಪಾಲಿಸು ಜೀವನದಲ್ಲಿ. ನನ್ನನ್ನು ಕೂಡ ನಾನು ಸೇರಿಸ್ಕೊಂಡು ಹೇಳ್ತಾ ಇರೋದು ಪ್ರಿಯರೇ, ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡು. ನಾನು ನನ್ನ ಮಕ್ಕಳಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅನೇಕರ ಸಹಾಯ ಸಪೋರ್ಟ್, ಅನೇಕರ ಪ್ರಾರ್ಥನೆಯಿಂದ ಇವತ್ತು ನೀನೊಂದು ಡಾಕ್ಟರ್ ಆಗಿದೆಯಾ, ನೀನೊಂದು ಸೈಂಟಿಸ್ಟ್ ಆಗ್ತಾ ಇದೆಯಾ. ಆದರೆ ದೇವರು ನಿನಗೆ 10 ರೂಪಾಯಿ ಕೊಟ್ಟರೆ ಅದರಲ್ಲಿ 6 ರೂಪಾಯಿ ನಿಂದು, 4 ರೂಪಾಯಿ ನಿಂದಲ್ಲ, ಅದು ಸೊಸೈಟಿಗೆ ಸೇರಿದ್ದು, ಸಮಾಜಕ್ಕೆ ಸೇರಿದ್ದು. ನಿನ್ನ ಮುಂದೆ ಕಾಯಿಲೆ ಅಂತ ಬಂದವರು, ರೋಗ ಅಂತ ಬಂದವರಿಗೆ ನೀನು ಇಲ್ಲ ಅಂತ ಹೇಳಬೇಡ. ಎಜುಕೇಷನಿಗೆ ಅಂತ ಬಂದವರಿಗೆ ನೀನು ಇಲ್ಲ ಅಂತ ಹೇಳಬೇಡ. ಊಟ ಇಲ್ಲ ಅಂತ ಬಂದವರಿಗೆ ನೀನು ಇಲ್ಲ ಅಂತ ಹೇಳಬೇಡ. ಸುವಾರ್ತೆಗೆ ನಿನ್ನ ಕೈಯಲ್ಲೇ ಆದಷ್ಟು ಸಹಾಯ ಮಾಡು. 10 ರೂಪಾಯಿ ಬಂದರೆ 6 ರೂಪಾಯಿ ನಿಂದು, 4 ರೂಪಾಯಿ ನಿಂದಲ್ಲ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ತುಂಬ ಹತ್ತಿರದಲ್ಲಿರುವ ಮಕ್ಕಳಿಗೆ ಸಹ ನಾನು ಹೇಳ್ತಾ ಇರ್ತೀನಿ, ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಆ ಒಳ್ಳೆಯ ಕಾರ್ಯಗಳು, ಆ ಪುಣ್ಯದ ಕಾರ್ಯಗಳು, ಅದು ಮಾತ್ರ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಪ್ರಿಯರೇ. ನಾವು ಎಷ್ಟು ಕೂಡಿಸಿಟ್ಟಿದ್ದೀವಿ, ನಾವು ಎಷ್ಟು ಆಸ್ತಿ ಮಾಡಿದ್ದೀವಿ, ಎಷ್ಟು ಒಳ್ಳೆ ಬಟ್ಟೆ ಹಾಕಿದ್ದೀವಿ, ಎಷ್ಟು ಕೂದಲು ಸ್ಟ್ರೈಟ್ ಮಾಡಿದ್ದೀವಿ, ನಾವು ಹೇಗೆಲ್ಲ ಜೀವಿಸಿದ್ದೀವಿ, ಅದೆಲ್ಲ ಯಾವುದೂ ಇಲ್ಲ. ನನ್ನ ಒಳ್ಳೆತನ, ನಾನು ದೇವರ ನಾಮದಲ್ಲಿ ಬೇರೆಯವರಿಗೆ ಮಾಡಿದ ಉಪಕಾರ, ಅದರಿಂದ ನಾನು ಅಹಂ ಪಡದೇ ಇರೋದು, ಬೇರೆಯವ್ರನ್ನ ನೋಯಿಸದೇ ಇರೋದು, ಬೇರೆಯವ್ರನ್ನ ಚುಚ್ಚು ಮಾತಾಡದೇ ಇರೋದು, ಆ ಎಲ್ಲ ಒಳ್ಳೆಯ ಕಾರ್ಯಗಳೊಂದಿಗೆ ನಾವು ಜೀವಿಸುವಾಗ, ಯೇಸುವಿನೊಂದಿಗೆ ನೆಲೆಯೂರಿ ಜೀವಿಸುವಾಗ, ಅಲ್ಲಿ ನಮಗೆ ಒಂದು ಜಾಗ. ಇಲ್ಲಿ ಸುಮ್ಮನೆ, ಅಲ್ಲಿದೆ ನನ್ನ ಮನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಎರಡನೆಯದು ಪ್ರಿಯರೇ, ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ಈ ಭೂಲೋಕದಲ್ಲಿ ಜೀವಿಸ್ತಾ ಇದ್ದೀವಿ. ಓಕೆ, ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಅಂದರೆ, ನಮ್ಮ ಮಧ್ಯೆ ಒಂದು ಆಫೀಸ್ ಇರ್ಬೋದು, ಕೆಲಸದ ಜಾಗ ಎಲ್ಲೇ ಇರ್ಬೋದು, ಅಲ್ಲಿ ಕುಡಿಯುವವರು ಇರ್ತಾರೆ, ಸೇದುವವರು ಇರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ನೋಡುವವರು, ಅಥವಾ ಚಿಕ್ಕ ಚಿಕ್ಕ ಹುಡುಗರನ್ನ ಕೆಟ್ಟದಾಗಿ ಯೂಸ್ ಮಾಡುವವರು ಅಂತ ಎಷ್ಟೋ ಜನರ ಮಧ್ಯದಲ್ಲಿ ನಾವು ಕೆಲಸ ಮಾಡುವಾಗಲೂ ಕೂಡ ಪ್ರಾಕ್ಟಿಕಲ್ ಜೀವನದಲ್ಲಿ ನಾನು ಪ್ರಾಕ್ಟಿಕಲ್ ಆಗಿರೋದು, ಯೇಸುವಿಗೆ ಸಾಕ್ಷಿಯಾಗಿರೋದು. ನಾನು ತುಂಬ ಸಲ ಈ ದಿವ್ಯವಾಣಿ ಚಾನಲಲ್ಲೇ ಹೇಳಿದ್ದೀನಿ, 4 ಶುಭ ಸಂದೇಶ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ. 5ನೇ ಶುಭ ಸಂದೇಶ ನನ್ನ ನಿನ್ನ ಜೀವನ ಆಗಬೇಕು. ಮದರ್ ತೆರೇಸಾ ಎಲ್ಲೂ ಬೈಬಲ್ ಹಿಡ್ಕೊಂಡಾಗಿ ಯೇಸುವನ್ನು ನಂಬಿ ಹೇಳಲಿಲ್ಲ. ಅವರ ನಡೆನುಡಿ, ಪ್ರವೃತ್ತಿ, ಕುಷ್ಠರೋಗಿ, ಕೊಳೆತು ಹೋದ, ಹುಳ ತುಂಬಿದ ಆ ಮಗಳನ್ನು ಕ್ಲೀನ್ ಮಾಡಿ, ಅವರಿಗೆ ಪ್ರೀತಿ ತೋರಿಸಿ, ಮುತ್ತು ಕೊಟ್ಟು, ಔಷಧಿ ಕೊಟ್ಟು, ಅವರನ್ನು ಸಾಕಿ ಸಲಹಿ ಒಂದು ಮನುಷ್ಯನನ್ನಾಗಿ ಮಾಡಿ ಸೇವೆ ಮಾಡಿದ ಮದರ್ ತೆರೇಸನಿಗೆ ಗೌರವಿಸಿ, ಅವರಲ್ಲಿದ್ದ ಯೇಸುವನ್ನು ಪ್ರೀತಿಸ್ತಾ ಅನೇಕ ಜನರು ಯೇಸುವನ್ನು ನಂಬಲಿಕ್ಕೆ ಶುರು ಮಾಡಿದರು, ಯೇಸುವಿನೆಡೆಗೆ ಬಂದರು. ಶುಭ ಸಂದೇಶದಲ್ಲಿ 4 ಶುಭ ಸಂದೇಶದಲ್ಲಿ 5ನೇ ಶುಭ ಸಂದೇಶ, ನನ್ನ ನಿನ್ನ ನಡೆ ನುಡಿ ಪ್ರವೃತ್ತಿ ಆಗುವಾಗ ಅನೇಕರು ನಿನ್ನ ಹೆಸರು ಕೇಳಿ, ಅಥವಾ ನೀನು ಕ್ರೈಸ್ತನ ಶಿಲುಬೆ, ಒಂದು ಕುತ್ತಿಗೆಯಲ್ಲಿ ಒಂದು ಶಿಲುಬೆ ಜಪ್ಸರ ಹಾಕಿದ ಮಾತ್ರಕ್ಕೆ ನಾವು ಕ್ರೈಸ್ತರಲ್ಲ ಪ್ರಿಯರೇ. ನಡೆ ನುಡಿ ಪ್ರವೃತ್ತಿಯಲ್ಲಿ ಯೇಸುಮಯವಾಗಿ ಬದುಕುವಾಗ, ಪ್ರಾಕ್ಟಿಕಲ್ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸೋದು, ನಾನು ಯೇಸುವಿನ ಮಗಳು, ಯೇಸುವಿನ ಮಗ ಅಂತ.
ಹೇಗೆ? ನನ್ನ ನಡೆ ನುಡಿ ಪ್ರವೃತ್ತಿಯಲ್ಲಿ ಸತ್ಯಸಂಧತೆಯಲ್ಲಿ ಜೀವಿಸೋದು. ಯೇಸು ಹೇಳಿದರು ನಾನೇ ಸತ್ಯ. ಆ ಸತ್ಯವನ್ನು ಲೋಕಕ್ಕೆ ಪ್ರಕಟಪಡಿಸೋದು ನನ್ನ ಜೀವನದ ಮೂಲಕ, ಮೋಸ ವಂಚನೆ ಇಲ್ಲದೆ. ಈಗ ನೋಡಿ, ಏನು ಬೇಡ, ಒಂದು ಮನೆ ಕೆಲಸಕ್ಕೆ ಹೋಗ್ತೀವಿ, ಅಲ್ಲಿ ಇದು ಸೌಕರ್ಯ ಇದ್ದರೆ, ಆ ಓನರ್ ಇದ್ದರೆ, ಆ ಮನೆಯ ಯಜಮಾನತಿ ಇದ್ದರೆ ಅಥವಾ ಯಜಮಾನ ಇದ್ದರೆ ನಾವು ಚೆನ್ನಾಗಿ ಮಾಡೋದು, ಇಲ್ಲದಿದ್ದರೆ ನಮಗೆ ಹೇಗೆ ಇಷ್ಟ ಬರುತ್ತೆ ಆ ರೀತಿ ಮಾಡೋದು. ಇಲ್ಲ, ಯಾರಿದ್ದರೂ ಯಾರಿಲ್ಲದಿದ್ದರೂ, ಯಾವ ಕೆಲಸದ ಜಾಗದಲ್ಲಿರಲಿ ಮನೆಯಲ್ಲಿರಲಿ, ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿ ತೋರಿಸೋದು, ಎಲ್ಲರನ್ನು ಪ್ರೀತಿಸೋದು, ಎಲ್ಲರನ್ನು ಗೌರವಿಸೋದು. ಆ ರೀತಿ ನಡ್ಕೊಂಡಾಗ ಪ್ರಾಕ್ಟಿಕಲ್ ಜೀವನದಲ್ಲಿ ನಾನು 5ನೇ ಶುಭ ಸಂದೇಶವಾಗಿ ಮಾರ್ಪಡ್ತೀನಿ. ನನ್ನ ಪ್ರಾರ್ಥನಾ ಜೀವನ ಪರಿವರ್ತನೆಯಾಗಿ ಅದು ಪ್ರವೃತ್ತಿಯಾಗೋದು. ಆಗ ಮಾತ್ರ ನಾನು ಯೇಸುವಿನಲ್ಲಿ ನೆಲೆಯೂರಿರೋದು. ನೋಡಿ, ನಾವು ಬದಲಾಗಿರ್ತೀವಿ, ಆಯಿತಾ? ಪ್ರಾರ್ಥನೆ ಮಾಡಿ 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 ನಾವು ಬದಲಾಗಿರ್ತೀವಿ. ಆದರೆ ಕುಟುಂಬದಲ್ಲಿ ಯಾರೂ ಬದಲಾಗಿರಲ್ಲ. ಇನ್ನೂ ಕುಡುಕತನದಲ್ಲಿರ್ತಾರೆ, ಇನ್ನೂ ದುಶ್ಚಟದಲ್ಲಿರ್ತಾರೆ, ಇನ್ನೂ ಜಗಳ ಮಾಡ್ತಾ ಇರ್ತಾರೆ, ನಿನ್ನನ್ನು ಈಗಲೂ ಬೈತಾ ಇರ್ತಾರೆ, ನಿನ್ನನ್ನು ಹೊಡಿತಾ ಇರ್ತಾರೆ. ಹೇಗೆ ಒಬ್ಬರು ಗುರುಗಳು ನಮಗೆ ಥ್ಯಾಂಕ್ಸ್ ಹೇಳುವಾಗ, ಆ ರಿಟ್ರೀಟ್ ಮುಗಿಸಿ ಥ್ಯಾಂಕ್ಸ್ ಹೇಳುವಾಗ ಜನರಿಗೆ ಹೇಳ್ತಾ ಇದ್ದರು, ನೀವೀಗ ತುಂಬ ಒಳ್ಳೆ ಪಾಪ ನಿವೇದನೆ ಮಾಡಿದ್ದೀರಾ, ಚೆನ್ನಾಗಿ ಹೋಗ್ತಾ ಇದ್ದೀರಾ ಮನೆಗೆ. ಆದರೆ ಒಂದು ಅಪ್ಪ ಮಗನಿಗೆ ಒಂದು ಸೈಕಲ್ ಕೊಡಿಸಿದ್ದಾರೆ. ಆ ಸೈಕಲ್ ಹೊಸದು. ಅಪ್ಪ ಮಗನಿಗೆ ಹೇಳ್ತಾ ಇರೋದು, ಮಗ ನಾನು ನಿಮಗೆ ಹೊಸ ಸೈಕಲ್ ಕೊಡಿಸಿದ್ದೀನಿ, ಆದರೆ ರೋಡ್ ಮಾತ್ರ ಹಳೇದೆ. ಆ ರೋಡಲ್ಲಿ ಅದೇ ಗುಂಡಿ ಇದೆ, ಅದೇ ಕಲ್ಲಿದೆ, ಅದೇ ಮುಳ್ಳಿದೆ, ನೀನು ನೋಡಿಕೊಂಡು ಓಡಿಸ್ಕೊಂಡು ಹೋಗು. ನೀನು ಪರಿವರ್ತನೆ ಆದಾಗ ನಿನ್ನ ಕುಟುಂಬದಲ್ಲಿ ಅದೆಲ್ಲವೂ ಇದೆ. ಎಲ್ಲ ದುರ್ಗುಣ ದುರಭ್ಯಾಸಗಳು ಎಲ್ಲರ ಹತ್ರ ಇದೆ. ಪ್ರಾರ್ಥನೆಗೆ ಬರಲ್ಲ, ಬಲಿಪೂಜೆಗೆ ಬರಲ್ಲ, ಎಲ್ಲರನ್ನ ಕೀಳಾಗಿ ಕಾಣೋದು, ಎಲ್ಲರ ಹತ್ರ ಜಗಳ ಆಡೋದು, ಎಲ್ಲ ದುರ್ಗುಣ ದುರಭ್ಯಾಸ ಎಲ್ಲವೂ ಇದೆ. ಆದರೆ ನೀನು ಅವರ ಮಧ್ಯದಲ್ಲಿ ಸಾಕ್ಷಿ ಜೀವನ ನಡೆಸು. ಏನು ಮಾಡಿದರೂ ಎಲ್ಲವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯಲ್ಲಿ ನೀನು ಬೆಳಿ. ಅವರೆಲ್ಲರನ್ನು ಪರಿವರ್ತನೆ ಮಾಡೋಕ್ಕೆ ಯೇಸು ಹತ್ರ ಹೇಳು. ಪವಿತ್ರಾತ್ಮನಿಂದ ತುಂಬಲಿಕ್ಕಾಗಿ ಪ್ರಾರ್ಥಿಸು. 100%, 101% ಯೇಸುವಿಗೆ ಸಾಕ್ಷಿ ಆಗಿಯೇ ಆಗ್ತಾರೆ ಪ್ರಿಯರೇ. ಮನುಷ್ಯರೊಂದಿಗೆ ಜೀವಿಸುವುದು, ದೇವರೊಂದಿಗೆ ದೇವರಾತ್ಮದಲ್ಲಿ ಜೀವಿಸಬೇಕು. ನನ್ನ ಶಿಲುಬೆ ಹೊತ್ತು ನಾನೇ ನಡಿಬೇಕು. ಇದೆಲ್ಲ ನನ್ನ ಪ್ರಾರ್ಥನಾ ಜೀವನದಲ್ಲಿ ಬದಲಾಗುವಾಗ ಒಂದೊಂದು ಶಿಲುಬೆ ನನ್ನ ಜೀವನದಲ್ಲಿ ಇರ್ತದೆ. ಕೆಲಸದ ಜಾಗದಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ನನ್ನ ವೈಯಕ್ತಿಕ ಜೀವನದಲ್ಲಿ ರೋಗದಾಗಿರ್ಬೋದು, ಎಷ್ಟೋ ವರ್ಷದಿಂದ ಮೆಡಿಸಿನ್ ತಗೊಂಡಾಗಿರ್ಬೋದು, ಅದೆಲ್ಲ ಒಂದು ಶಿಲುಬೆ. ಆ ಶಿಲುಬೆ ನನ್ನಿಂದ ಬಿಟ್ಟು ಹೋಗ್ತಾ ಇಲ್ಲ ಅಂದರೆ ಅದನ್ನು ಹೊತ್ತುಕೊಂಡು ಯೇಸುವಿನ ಹತ್ರ ಸಾಗೋದು ಸಂತೋಷದಿಂದ. ಫಿಲಿಪ್ಪಿ 4:4 ಹೇಳುತ್ತೆ, ಸದಾ ಕ್ರಿಸ್ತ ಯೇಸುವಿನಲ್ಲಿ ನೀನು ಆನಂದಿಸು. ಹೇಗೆ ಆನಂದಿಸೋದು? ನಿನ್ನ ಶಿಲುಬೆಯನ್ನು ನೀನು ಹೊತ್ತುಕೊಂಡು ಯೇಸುವಿನಲ್ಲೇ ಹಿಂಬಾಲಿಸಿ ಹೋಗೋದು. ಯೇಸುವೆ, ನಾನು ಈ ಶಿಲುಬೆ ಹೊತ್ತುಕೊಂಡು ಬರ್ತಾ ಇದ್ದೀನಿ, ನಗುಮುಖದಿಂದಲೇ ಬರ್ತಾ ಇದ್ದೀನಿ. ಈ ಶಿಲುಬೆಯನ್ನು ನಿನ್ನೊಂದಿಗೆ ಸೇರಿ ನಾನು ಹೊರುವಾಗ ಇದು ನನಗೆ ಭಾರ ಅಂತ ಅನ್ನಿಸ್ತಾ ಇಲ್ಲ. ಈಗ ನನಗೂ ಸಹ ಅನೇಕ ತೊಂದರೆಗಳು, ತಾಪತ್ರಯಗಳಿದೆ. ನಾನೇನು ಪ್ರಬೋಧನೆ ಮಾಡ್ತಾ ಇದ್ದೀನಿ ಅಂತೇಳಿ 100% ಪಕ್ಕ ಅಂತಿಲ್ಲ. ತುಂಬ ನೋವಲ್ಲಿರ್ತೀನಿ, ತುಂಬ ಅವಮಾನದಲ್ಲಿರ್ತೀನಿ, ತುಂಬ ಸಂಕಟದಲ್ಲಿರ್ತೀನಿ. ಅನೇಕ ಸಮಯದಲ್ಲಿ ಏನು ಮಾಡೋದು ಅಂತ ತೋಚೋದಿಲ್ಲ, ಅಳ್ತೀನಿ ಕೂತ್ಕೊಂಡು. ಆದರೆ ಕೊನೆಗೆ ಹೋಗೋದು ನಾನು ಯೇಸು ಹತ್ರ. ನನಗೆ ಗೊತ್ತು, ನನ್ನ ಯೇಸುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮತ್ತಾಯ 11:28 ಹೇಳುತ್ತೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ನನಗೆ ಒಂದೊಂದು ಸಲ ಏನು ಹುಷಾರಿಲ್ಲದಾಗ, ಅನೇಕ ತೊಂದರೆ ತಾಪತ್ರೆಯಲ್ಲಿ ಬಳಲುವಾಗ, ಈಗ ನನ್ನ ಹಸ್ಬೆಂಡ್ ಇರೋದು ಕುವೈಟಲ್ಲಿ, ಮಕ್ಕಳಿಬ್ಬರು ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾರೆ. ಬ್ರದರ್ ಟಿ ಕೆ ಜಾರ್ಜ್ ದೇವರ ಹತ್ರ ಹೋದರು. ಬ್ರದರ್ ಟಿ ಕೆ ಜಾರ್ಜ್ ಹೋದ್ಮೇಲೆ ಅಮ್ಮ ಹೇಳ್ತಾರೆ, ನನ್ನ ದೊಡ್ಡ ಮಗ ಹೋಗಿಬಿಟ್ಟ, ನಾನು ಹೇಗೆ ಆ ಮನೆಗೆ ಬರಲಿ ಅಂತ. ನಾನು ಮನೇಲಿರುವಾಗ ಅಮ್ಮನ ಮನೆಯಲ್ಲೇ ಊಟ ಎಲ್ಲ ಮಾಡೋದು, ನನ್ನ ಮನೇಲಿ ಬಂದು ಮಲ್ಕೊಳ್ತೀನಿ. ಕೆಲವೊಮ್ಮೆ ಹುಷಾರಿರೋದಿಲ್ಲ, ತಮ್ಮನ ವೈಫು ಊಟ ಎಲ್ಲ ತಂದು ಕೊಡ್ತಾರೆ. ಆದರೆ ನಾವು ಒಬ್ಬಳೇ ಮಲಗಿರುವಾಗ ನನಗೆ ಏನು ಮಾಡೋದು ಅಂತ ಗೊತ್ತಿರಲ್ಲ. ನನ್ನ ಹತ್ರ 1000 ಮಣಿದೊಂದು ಜಪ್ಸರ ಇದೆ, ಅದನ್ನು ಇಟ್ಕೊಂಡು ನಾನು ರೋಸರಿ ಮಾಡ್ತಾ ಸ್ತುತಿ ಮಾಡ್ತಾ ಇರ್ತೀನಿ. ಅಥವಾ ಯಾವುದಾದ್ರೂ ದೇವ್ರ ವಾಕ್ಯ ಹೇಳ್ತಾ ಇರೋದು. ಸಾಧ್ಯ ಆಗ್ತದೆ, ನಡೆಯೋಕ್ಕಾಗ್ತದೆ ಅಂದರೆ ಹೋಗಿ ಪರಮಪ್ರಸಾದದ ಮುಂದೆ ಕೂತ್ಕೊಳ್ಳೋದು. ಏಕೆಂದರೆ ಬಿಸಿಲಿರಲಿ, ಮಳೆ ಇರಲಿ, ಏನೇ ಇದ್ದರೂ ನಾವು ಹೊರಗಡೆ ನಿಂತಾಗ ಆ ಮಳೆ ನಮ್ಮ ಮೇಲೆ ಬೀಳುತ್ತೆ, ಆ ಬಿಸಿಲು ನಮ್ಮ ಮೇಲೆ ಬೀಳುತ್ತೆ. ಹೊರಗಡೆ ನಿಂತಾಗ ಚಳಿ ಇದ್ದರೆ ಆ ಚಳಿ ನಮಗೆ ತಾಗುತ್ತೆ. ಅದೇ ರೀತಿಯಲ್ಲಿ ಸಂತ ಕಾರ್ಲೋ ಅಕ್ಯುಟಿಸ್ ಅವರು ಹೇಳ್ತಾರೆ, ನೋಡಿ, ನೀವು ಬಿಸಿಲಿಗೆ ಹೋಗಿದಾಗ ಟ್ಯಾನ್ ಆಗುತ್ತೆ, ಮುಖ ಎಲ್ಲ ಸುಟ್ಟು ಹೋದಾಗೆ ಆಗುತ್ತೆ. ಅದೇ ರೀತಿಯಲ್ಲಿ ಯೇಸುವಿನ ಮುಂದೆ ಹೋಗಿ ಕೂತಾಗ ಆ ಯೇಸುವಿನ ಪ್ರಭಾವ ನಮ್ಮನ್ನು ಆವರಿಸಿಕೊಳ್ತದೆ. ಕೀರ್ತನೆ 34
5 ಹೇಳುತ್ತೆ, ಕರ್ತನಿಗೆ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗುವುದಿಲ್ಲ. ಕೀರ್ತನೆ 34:8 ಹೇಳುತ್ತೆ, ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಯೇಸುವಿನಲ್ಲಿ ಹೋಗಿ ಕೂತ್ಕೊಳ್ಳೋದು, ನಮ್ಮ ಶಿಲುಬೆ ಹೊತ್ಕೊಂಡು ಹೋಗಿ ಕೂತ್ಕೊಳ್ಳೋದು, ಆ ಭಾರವನ್ನು ಯೇಸುವಿನ ಕರಗಳಿಗೆ ಕೊಡೋದು. 1 ಪೇತ್ರ 5:7 ಹೇಳುತ್ತೆ, ಇಹಲೋಕದ ಚಿಂತಾ ಭಾರಗಳನ್ನು ಯೇಸುವಿಗೆ ವಹಿಸಿಕೊಡಿ, ಅವರು ಅದನ್ನು ಹೊತ್ತುಕೊಳ್ಳುತ್ತಾರೆ, ನಿನಗೆ ಬಿಡುಗಡೆ ಕೊಡ್ತಾರೆ. ಸಂತೋಷದಿಂದ ಹೊತ್ತುಕೊಂಡು ಹೋಗಿ, ಯೇಸಪ್ಪ ನನಗಿದು ಆಗ್ತಾ ಇಲ್ಲ, ಈ ಭಾರನ ಹೊರಕ್ಕೆ ಆಗ್ತಾ ಇಲ್ಲ, ಈ ರೋಗನ ಹೊರಕ್ಕೆ ಆಗ್ತಾ ಇಲ್ಲ, ಕುಟುಂಬದಲ್ಲಿ ಕಲಹ ಕಚ್ಚಾಟ ಹೊರಕ್ಕೆ ಆಗ್ತಿಲ್ಲ, ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಸ್ವಾಮಿ, ಒಪ್ಪಿಸಿಕೊಡಿ. ಈ ಸಾಲದ ಭಾರ ನನ್ನಿಂದ ಆಗ್ತಾ ಇಲ್ಲ, ಯೇಸುವಿಗೆ ಒಪ್ಪಿಸಿಕೊಡಿ. ಯಾವುದಾದರೂ ಒಂದು ರೀತಿಯಲ್ಲಿ ದೇವರು ದಾರಿ ತೋರಿಸಿಕೊಡ್ತಾರೆ. ನಾನೇ ಮಾರ್ಗ ಎಂದು ನುಡಿದವರು ಅವರು ಕೈ ಬಿಡೋದಿಲ್ಲ ಪ್ರಿಯರೇ. ನನ್ನ ಬಳಿಗೆ ಬಂದವನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ, ಬರಿಗೈಲಿ ಕಳಿಸುವುದೇ ಇಲ್ಲ ಅಂತ ವಾಗ್ದಾನ ಮಾಡಿದ ಯೇಸು. ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ನಮ್ಮ ದೇವರು, ಇಮ್ಯಾನ್ಯುಯಲರಾದ ದೇವರು, ನಮ್ಮೊಡನೆ ಇರುವ ದೇವರು, ನಮ್ಮೊಳಗೇ ಇರುವ ದೇವರು. ಯಾಕೆ ಭಯಪಡ್ತೀರಾ? ಯಾಕೆ ಹೆದರ್ತೀರಾ? ಯಾಕೆ ಕಂಗಾಲಾಗ್ತೀರಾ? ಯಾಕೆ ಕಣ್ಣೀರಾಗ್ತೀರಾ? ಭಯಪಡಬೇಡಿ. ಕೆಲವೊಮ್ಮೆ ತುಂಬ ಸಂತೋಷದಲ್ಲಿ ಮದುವೆ ಆಗಿರ್ತೀವಿ, 7-8 ವರ್ಷ ಪ್ರೀತಿ ಮಾಡಿ ಮದುವೆ ಆಗಿರ್ತೀವಿ. ಮದುವೆ ಆದ 1 ತಿಂಗಳು 2 ತಿಂಗಳಲ್ಲೇ ಆ ಹುಡುಗಿ ಕುಟುಂಬದವರ ಜೊತೆ ಒಗ್ಗದೇ ಇರ್ಬೋದು, ಅಥವಾ ನಿನ್ನ ಕಣ್ಣೀರು ಹಾಕಿಸ್ತಾ ಇರ್ಬೋದು, ಯಾರ ಹತ್ರ ಹೇಳ್ಕೊಳ್ಳೋಕ್ಕಾಗದ ಅವಸ್ಥೆ ಇರ್ಬೋದು. ಏನೇ ಇರಲಿ, ವ್ಯವಸ್ಥೆ ಇರಲಿ, ಅವಸ್ಥೆ ಇರಲಿ, ಪ್ರೀತಿ ಮಾಡಿ ಅವ್ರನ್ನ. ನಿನ್ನ ಬಾಳ ಸಂಗಾತಿ, ನಿನ್ನ ಗಂಡ ಇರಲಿ, ನಿನ್ನ ಹೆಂಡತಿ ಇರಲಿ, ನಿನ್ನ ಬಾಳ ಸಂಗಾತಿ, ಪ್ರೀತಿ ಮಾಡು. ಪ್ರೀತಿ ಎಲ್ಲವನ್ನು ಗೆಲ್ಲುತ್ತೆ. ಅವರಿಗಾಗಿ ಪ್ರಾರ್ಥಿಸು, ಮೊಣಕಾಲು ಊರಿ ಪ್ರಾರ್ಥಿಸು, ಕೈ ಮೇಲೆ ಹಾಕಿ ಸ್ತುತಿ ಮಾಡಿ ಪ್ರಾರ್ಥಿಸು, ಅವರ ಬದಲಾವಣೆಗಾಗಿ ಸ್ತೋತ್ರ ಯೇಸುವೆ ಅಂತ ಹೇಳು. ಅದು ಒಳ್ಳೆಯ ಕ್ರೈಸ್ತನ ಒಂದು ಜೀವನ. ಅದರ ಬದಲು ಅವರ ಜೊತೆಗೇ ನಾವು ಸಹ ಜಗಳಕ್ಕೆ ನಿಂತು ಬಿಡೋದು, ಕಚ್ಚಾಟ, ಕೂಗಾಟ, ಕಿರ್ಚಾಟ ಇರುವ ಜಾಗದಲ್ಲಿ ಪವಿತ್ರಾತ್ಮ ನೆಲೆಸೋದಿಲ್ಲ. ಅಲ್ಲಿ ಅಂಧಕಾರ ವಾಸ ಮಾಡಲಿಕ್ಕೆ ಶುರು ಮಾಡುತ್ತೆ. ನೆಗೆಟಿವ್ ಎನರ್ಜಿ ಮನೆಯನ್ನು ಪ್ರವೇಶಿಸಲಿಕ್ಕೆ ಆರಂಭ ಮಾಡುತ್ತೆ. ಆದರೆ ಅದೆಲ್ಲವೂ ತುಂಬಿರುವ ಮನೆಯಲ್ಲಿ ನೀತಿವಂತನಾಗಿ, ನೀನು ಯೇಸುವಿನ ಮಗಳಾಗಿ, ನೀನು ಪ್ರಾರ್ಥನಾ ವೀರಳಾಗಿ ನೀನು ಮೊಣಕಾಲೂರ್ಲಿಕ್ಕೆ ಶುರು ಮಾಡಿದರೆ ಅಲ್ಲಿರುವ ಎಲ್ಲ ಬಂಧನಗಳು ಒಡೆಯಲ್ಪಟ್ಟು, ಕಟ್ಟುಗಳು ಬಿಚ್ಚಲ್ಪಟ್ಟು, ಯೇಸುವನ್ನು ಆದಾಯ ಮಾಡಿಕೊಂಡು ಯೇಸುವಿಗೆ ಸಾಕ್ಷಿಯಾಗುವ ರೀತಿಯಲ್ಲಿ ನೀನು ಅದೇ ಮನೆಯಲ್ಲಿ, ಅದೇ ಕುಟುಂಬದಲ್ಲಿ, ಅದೇ ಊರಲ್ಲಿ ನೀನು ನೆಲೆಯಾಗಿ ನಿಲ್ತೀಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೇಗೆ ಯೇಸುವಿನಲ್ಲಿ ನೆಲೆಯಾಗಿ ನಿಲ್ಲಕ್ಕೆ ಯಾವುದೆಲ್ಲ ನಿನಗೆ ಸಹಾಯ ಮಾಡುತ್ತೆ? ಪ್ರಾರ್ಥನೆ ಪ್ರಿಯರೇ, ಪ್ರಾರ್ಥನೆ. ದೇವರ ವಾಕ್ಯ ತೆಗೆದು ಓದು, ಹಿಂಗೆ ತೆಗೆದು ಓದಬೇಡ, ಸಿಕ್ಕಿದೆಲ್ಲ ತೆಗೆದು ಓದಬೇಡ. ಮತ್ತಾಯದಿಂದ ಆರಂಭ ಮಾಡು, ಪ್ರಕಟಣೆ ತನಕ ಅದನ್ನು ಮುಗಿಸು. 2-3 ಸಲ ಹೊಸ ಒಡಂಬಡಿಕೆ ಓದಿ ಆದಮೇಲೆ ಹಳೆ ಒಡಂಬಡಿಕೆ ಆದಿಕಾಂಡದಿಂದ ಮಕ್ಕಾಬಿ ತನಕ ನೀನು ಓದೋಕ್ಕೆ ಶುರು ಮಾಡು. ಮುಗಿಸಿ ಕೊಡ್ತಾರೆ ದೇವರು. ವರ್ಷದಲ್ಲಿ 1 ಸಲ ಆದರೂ ಫುಲ್ ಬೈಬಲ್ ಓದು ನೀನು, ಅದು ಆರಂಭ ಮಾಡು. ನನ್ನ ಜೊತೆ ಇರುವ ಎಲ್ಲರಿಗೆ ನಾನು ಹೇಳ್ತೀನಿ, ಹೊಸ ಒಡಂಬಡಿಕೆ 5-6 ಸಲ ಓದಿದ ಮೇಲೆ ಹಳೆ ಒಡಂಬಡಿಕೆ ನೀವು ಶುರು ಮಾಡಿ. ತುಂಬ ಮಂದಿ ಹೊಸ ಒಡಂಬಡಿಕೆ 4-5 ಸಲ ಓದಿ ಆಯಿತು, ಹಳೆ ಒಡಂಬಡಿಕೆ ಎಷ್ಟೋ ತನಕ ಬಂದೇ ಆಯಿತು. ಕೆಲವರು ಹೇಳ್ತಾರೆ ನಾವಿನ್ನು ಸಂಖ್ಯಾಕಾಂಡದಲ್ಲಿದ್ದೀವಿ, ಕೆಲವರು ಹೇಳ್ತಾರೆ ಯೆಶಾಯದಲ್ಲಿದ್ದೀವಿ, ಕೆಲವರು ಹೇಳ್ತಾರೆ ಯೆರೆಮೀಯ ಪ್ರವಾದಿಯಲ್ಲಿದ್ದೀವಿ, ಕೆಲವರು ಹೇಳ್ತಾರೆ ಪ್ರಸಂಗಿಯಲ್ಲಿದ್ದೀವಿ. ಹಾಗೆ ನನಗೆ ಕೆಲವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅಪ್ಡೇಟ್ ಮಾಡುವ ಯೇಸುವಿನಲ್ಲಿ ಎಲ್ಲ ದೇವರ ವಾಕ್ಯವನ್ನು ಕಂಪ್ಲೀಟ್ ಓದಿ ಆ ವಾಕ್ಯವನ್ನು ಅರಗಿಸ್ಕೊಂಡು ಸಿಕ್ಕುವ ವಾಗ್ದಾನಗಳನ್ನು ಅಂಡರ್ಲೈನ್ ಮಾಡಿ ಅದನ್ನೇ ರಿಪೀಟ್ ಮಾಡೋದು ಆ ದಿನ ಇಡೀ. ಸಾಧ್ಯವಾದಷ್ಟು ಬಲಿಪೂಜೆಗೆ ಹೋಗುವ ಪ್ರಿಯರೇ. ಬಲಿಪೂಜೆಯ ಶಕ್ತಿ ಉಂಟಲ್ಲ, ಅದು ಮಹತ್ತಾದ ಒಂದು ಶಕ್ತಿ. ಯೇಸುವಿನ ಶರೀರ, ಆ ರಕ್ತ ನನಗೂ ನಿನಗೂ ಆ ಬಲಿಪೂಜೆಯಲ್ಲಿ ದೇವರು ಕೊಡ್ತಾ ಇದ್ದಾರೆ. ಅವ್ರನ್ನೇ ಮುರಿಯಲ್ಪಟ್ಟ ದೇಹ, ಚೆಲ್ಲಲ್ಪಟ್ಟ ರಕ್ತ ನನಗೆ ನಿಮಗೆ ಕೊಡ್ತಾರೆ. ನೋಡಿ, ದೇವದೂತರಿಗೆ ಕೂಡ ಅದನ್ನು ಸ್ವೀಕರಿಸೋಕ್ಕೆ ಆಗಲಿಲ್ಲ. ದೇವದೂತರು ಯೇಸುವಿನ ಪಕ್ಕದಲ್ಲೇ ಇದ್ದಾರೆ. ಅವರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಯಾವಾಗಲೂ ಪರಿಶುದ್ಧರು ಪರಿಶುದ್ಧರು ಹಾಲೆಲೂಯ ಹಾಲೆಲೂಯ ಅಂತ ಬೋರ್ಗರೆಯುವ ಸಿಂಹದಂತೆ ಅವರು ಗರ್ಜಿಸ್ತಾ ಇದ್ದಾರೆ. ಅಲ್ಲಿ ಅಷ್ಟು ಇದರಲ್ಲಿ ಯೇಸುವನ್ನು ಆರಾಧಿಸ್ತಾ ಇದ್ದಾರೆ. ಆದರೆ ಆ ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸಲಿಕ್ಕೆ ಸಾಧ್ಯವಾಗಿದ್ದು ನನಗೂ ನಿನಗೂ. ನಾವೆಂಥ ಭಾಗ್ಯವಂತರು. ಸಾಧ್ಯವಾದರೆ ಅದು ದಿನಾ ಹೋಗೋದು ಬಲಿಪೂಜೆಗೆ. ಅದಕ್ಕೆ ನನಗೆ ಸೈಂಟ್ ಕಾರ್ಲೋ ಅಕ್ಯುಟಿಸನ್ನ ತುಂಬ ಇಷ್ಟ. ಡೈಲಿ ಬಲಿಪೂಜೆಗೆ ಹೋಗ್ತಾಯಿದ್ರು, ಡೈಲಿ ಪರಮಪ್ರಸಾದ ಸ್ವೀಕರಿಸ್ತಾ ಇದ್ದರು. ಪರಮಪ್ರಸಾದ ಅದ್ಭುತಗಳನ್ನು ಇಡೀ ಲೋಕಕ್ಕೆ ಪ್ರಕಟಪಡಿಸಿದರು. ಚಿಕ್ಕ ಹುಡುಗ, 15 ವರ್ಷ ಪ್ರಾಯದಲ್ಲೇ. ಅಂಥ ಒಂದು ಯೇಸುವಿನ ಸಾಕ್ಷಿಯಾಗಿ ನಾನು ನೀನು ಬದಲಾಗಬೇಕು. ಆದಷ್ಟು ಬಲಿಪೂಜೆಗೆ ಹೋಗೋದು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದರೆ ಡೈಲಿ ಬಲಿಪೂಜೆಗೆ ಹೋಗು. ಹೀಗೆಲ್ಲ ಮಾಡುವಾಗ ಪ್ರಿಯರೇ, ಯೇಸುವಿನ ಮಕ್ಕಳಾಗಿ ನನಗೂ ನಿನಗೂ ಜೀವಿಸಲಿಕ್ಕೆ ಆಗುತ್ತೆ.
ಯೇಸುವಿನ ಮಕ್ಕಳಾಗಿ ನನಗೂ ನಿನಗೆ ಜೀವಿಸಲಿಕ್ಕಾಗುತ್ತೆ. ಸ್ತುತಿ ಮಾಡು, ಸಾಧ್ಯವಾದಷ್ಟು ಸ್ತುತಿ ಮಾಡು, ಒಳ್ಳೆಯ ಕಾರ್ಯಗಳನ್ನು ಮಾಡು. ನಿನ್ನ ಹತ್ರ ಒಂದು 100 ರೂಪಾಯಿ ಬರ್ತಾ ಇದೆ ಅಂದರೆ 10 ರೂಪಾಯಿ ಅಥವಾ 5 ರೂಪಾಯಿ, 1 ರೂಪಾಯಿ ದಶಮ ಭಾಗ ಕೊಡಲಿಕ್ಕೆ ದೇವರ ವಾಕ್ಯ ಹೇಳುತ್ತೆ. ಆದರೆ 100 ರೂಪಾಯಿ ಬಂದಾಗ 1 ರೂಪಾಯಿ ಆದರೂ ನಿನ್ನ ಮುಂದೆ ಕಣ್ಣೀರಾಗ್ತಾ ಇರುವವರು, ಬಡವರು, ಕಷ್ಟಪಡುವವರು, ಊಟಕ್ಕೆ ಗತಿ ಇಲ್ಲದವರು, ಅವರಿಗೆ ಕೊಡು. ನೀನು ಅವರಿಗೆ ಕೊಡು. ನಿನ್ನ ಮಕ್ಕಳ ಕೈಯಲ್ಲಿ ಕೊಡು. ನೋಡಿ ಪ್ರಿಯರೇ, ಎಲ್ಲ ಕಡೆ ಈಗ ಮೊದಲು ಅನಾಥಾಶ್ರಮಗಳು ತುಂಬಿತ್ತು. ಈಗ ಅನಾಥಾಶ್ರಮಗಳೆಲ್ಲ ಹೋಗಿ ಈಗ ವೃದ್ಧಾಶ್ರಮಗಳು ತುಂಬಿ ಹೋಗಿದೆ. ಈಗ ಬೋರ್ಡಿಂಗ್ಗಳನ್ನೆಲ್ಲ ಈಗ ವೃದ್ಧಾಶ್ರಮಗಳಾಗಿ ಮಾರ್ಪಡಿಸ್ತಾ ಇದ್ದಾರೆ. ಯಾಕೆಂದರೆ ಮಕ್ಕಳು ನೋಡಲ್ಲ. 1-2 ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅಲ್ಲಿ ಇಲ್ಲಿ ಕಳಿಸಿಬಿಡ್ತೀವಿ. ಅಥವಾ ದೊಡ್ಡ ಉದ್ಯೋಗಕ್ಕೆ ಅವರು ಹೋದಾಗ ವಯಸ್ಸಾದ ಅಪ್ಪ ಅಮ್ಮ ಅವರಿಗೆ ಬೇಡ. ನಮ್ಮ ಮಕ್ಕಳ ಕೈಯಲ್ಲಿ ಕೊಡುವುದನ್ನು ಮಕ್ಕಳಿಗೆ ಕಲಿಸುವ, ಬಲಿಪೂಜೆಯಲ್ಲಿ ಕಾಣಿಕೆ ಹಾಕಲಿಕ್ಕೆ, ಹೊರಗಡೆ ಬರುವಾಗ ಬಡವರನ್ನು ನೋಡಿದಾಗ ಅವರಿಗೆ ಕಾಣಿಕೆ ಹಾಕಲಿಕ್ಕೆ, ನಿನ್ನ ಅಕ್ಕಪಕ್ಕದ ಮನೆಯಲ್ಲಿ ವಿಧವೆಯರು, ವಿದುರರು, ಒಂದೊತ್ತಿನ ಊಟಕ್ಕೆ ಗತಿ ಇಲ್ಲದವರು, ಫೀಸ್ ಕಟ್ಟಕ್ಕೆ ಆಗದವರು, ಒಂದು ಬರ್ತ್ಡೇ ಬಂದರೆ ಒಂದು ಕೇಕ್ ಕಟ್ ಮಾಡೋಕ್ಕೆ ಆಗದವರು, ಈ ಕ್ರಿಸ್ಮಸ್ ಈಸ್ಟರ್ ಬಂದರೆ ಒಂದು ಬಟ್ಟೆ ತೆಗಿಲಿಕ್ಕೆ ಆಗದವರು, ನಿನ್ನ ಮಕ್ಕಳ ಕೈಯಲ್ಲಿ ಕೊಡಿಸು. ಕರುಣೆಯ ಹೃದಯವನ್ನು ಚಿಕ್ಕದ್ರಿಂದಲೇ ಮಕ್ಕಳಿಗೆ ಮೂಡಿಸಬೇಕು. ಆಗ ದೊಡ್ಡವರಾಗುವ ಮಕ್ಕಳು ಕರುಣೆಯಿಂದ ಬೆಳೀತಾರೆ. ಇಲ್ಲದಿದ್ದರೆ ಒಂದು ದೊಡ್ಡ ಮಟ್ಟಕ್ಕೆ ತಲುಪುವಾಗ ನಂದು ಅಂತ ಹೇಳುವ ಸ್ವಾರ್ಥ ಮತ್ತು ಅಹಂಕಾರದಲ್ಲಿ ಮನುಷ್ಯ ತುಂಬಿ ಹೋಗ್ತಾನೆ. ಆ ಸ್ವಾರ್ಥ ಅಹಂಕಾರ ಬೇಡ ಪ್ರಿಯರೇ. ಮನುಷ್ಯನಾಗಿ ಬದುಕಬೇಕು. ಯೇಸುವಿನಲ್ಲಿ ನೆಲೆಯೂರಬೇಕು. ನೋಡಿ, ನಾವು ಬೈಬಲಲ್ಲಿ ನೋಡ್ತೀವಿ, ಲಾಜರಸ್ ಮತ್ತು ಶ್ರೀಮಂತ. ಆ ಶ್ರೀಮಂತ ದೊಡ್ಡ ಯಾವ ಪಾಪ ಮಾಡಿಲ್ಲ. ಅವನಲ್ಲಿ ಇತ್ತು, ಬೇಕಾದಷ್ಟು ಇತ್ತು. ಅವನ ಮನೆಯ ಬಾಗಿಲಲ್ಲೇ ಲಾಜರ ಎನ್ನುವ ಒಬ್ಬ ಭಿಕ್ಷುಕ ಹುಣ್ಣು ಗಾಯಗಳಿಂದ ಕಿವು ತುಂಬಿ ಕೂತಿದ್ದ. ಅವನ ಟೇಬಲಿಂದ ಏನಾದರೂ ಬೀಳ್ತದ, ಅದನ್ನು ಎರಕಿ ತಿನ್ನಬಹುದು ಅಂತೇಳಿ ಆ ಭಯಂಕರವಾದ ದಯಾನೀಯ ಸ್ಥಿತಿಯಲ್ಲಿ ಅವನು ಆ ಬಾಗಿಲಲ್ಲಿ ಬಿದ್ದಿದ್ದ. ಈ ಶ್ರೀಮಂತನಿಗೆ ತಿಂದು ತೇಗುವಷ್ಟಿತ್ತು. ಅವನು ತಿನ್ನುವುದರಲ್ಲಿ ಸ್ವಲ್ಪ ಒಂದು ತಟ್ಟೆಯಿಂದ ಹಾಕಿ ಅವನಿಗೆ ಕೊಡ್ಬೋದಿತ್ತು. ಅದು ಕೊಟ್ಟಿಲ್ಲ. ಆ ಪಾಪ ಉರಿಯುವ ಬೆಂಕಿಯಲ್ಲಿ ತಗೊಂಡೋಗಿ ನರಕದಲ್ಲಿ ಬೀಳುವಷ್ಟು ಆ ಪಾಪ ಅವನನ್ನು ಮಾಡಿತ್ತು. ನೋಡಿ, ಯೇಸುವಿನ ಬಲಗಡೆ ಇದ್ದ ಕಳ್ಳ ಎಷ್ಟೋ ಪಾಪಗಳನ್ನು ಮಾಡಿರ್ಬೋದು, ಎಷ್ಟೋ ಕಳ್ಳತನ ಮಾಡಿರ್ಬೋದು. ಆದರೆ ಅವನು ಕೊನೆ ಗಳಿಗೆಯಲ್ಲಿ ಯೇಸು ಹತ್ರ ಪಶ್ಚಾತ್ತಾಪ ಪಡ್ತಾನೆ. ಸ್ವಾಮಿ, ನೀವು ಪರಂಧಾಮದಲ್ಲಿರುವಾಗ ನನ್ನನ್ನೊಮ್ಮೆ ನೆನೆಸಿಕೊಳ್ಳಿ. ಯೇಸು ಹೇಳಿದರು, ನಿನ್ನನ್ನು ನಾನು ನೆನೆಸ್ಕೊಳ್ಳೋದಲ್ಲ, ಇವತ್ತೇ ನೀನು ನನ್ನೊಂದಿಗೆ ಪರಂಧಾಮದಲ್ಲಿರ್ತೀಯ, ಸ್ವರ್ಗದಲ್ಲಿರ್ತೀಯ. ಎಂಥ ಒಂದು ಆಶೀರ್ವಾದ ನೋಡಿ ಪ್ರಿಯರೇ, ಎಂಥ ಒಂದು ಆಶೀರ್ವಾದ ನೋಡಿ. ನಮ್ಮ ಮಕ್ಕಳನ್ನು, ನಮ್ಮ ವಂಶವನ್ನು, ನಮ್ಮ ಕುಟುಂಬವನ್ನು ದಯೆಯ ಹೃದಯದಿಂದ ಬೆಳೆಸಬೇಕು. ಕೊಟ್ಟುವ ಕೈಗಳಾಗಿ ನಮ್ಮ ಮಕ್ಕಳನ್ನು ಮಾರ್ಪಡಿಸಬೇಕು. ನಾವೇ ಕೊಡೋದಿಲ್ಲ, ಇನ್ನು ನಮ್ಮ ಮಕ್ಕಳಿಗೆ ಎಲ್ಲಿ ಕೊಡೋದು ಅಲ್ವಾ? ಬದಲಾಗುವ ಪ್ರಿಯರೇ, ಬದಲಾಗುವ. ಎಷ್ಟೋ ಮಂದಿ ಇವತ್ತು ನೋಡಿ, ಮದರ್ ತೆರೇಸಾ ಹೇಳ್ತಾರೆ, ಇವತ್ತೊಂದು ಸಹೋದರ ಊಟ ಇಲ್ಲ ಅಂತ ಹೇಳಿ ಸತ್ತೋದ್ರೆ ಅದು ದೇವರು ಆ ಸಹೋದರನಿಗೆ ಕೊಡಲಿಲ್ಲ ಅಂತಲ್ಲ. ನಿನಗೆ ಬೇಕಾದಷ್ಟು ತುಂಬಿ ತುಳುಕಿ ಅದುಮಿ ಕುಲುಕಿ ಕೊಟ್ಟಾಗ ನೀನು ಆ ಹಸಿವಿನಲ್ಲಿ ಸಾಯುವ ಅಥವಾ ದಾಹದಲ್ಲಿ ಸಾಯುವ ಆ ಸಹೋದರನಿಗೆ ನೀನು ಊಟ ಕೊಡದೆ, ನೀನು ಬಟ್ಟೆ ಕೊಡದೆ, ನೀನು ಕುಡಿಯೋಕ್ಕೆ ನೀರು ಕೊಡದೆ ಆ ಸಹೋದರ ಸತ್ತು ಹೋದರೆ ಅದರ ಫಲಕ್ಕೆ ನಾನು ಉತ್ತರ ಕೊಡಬೇಕು ದೇವರ ಮುಂದೆ. ಸಹೋದರ ಸಹೋದರಿಯೇ, ನೀನು ಉತ್ತರ ಕೊಡಬೇಕು. ನಿನ್ನ ಕಣ್ಣು ಮುಂದೆ ಬಡತನದಲ್ಲಿ ನಲುಗಿ ಹೋಗಿ, ಸಾಲದಲ್ಲಿ ಬೆಂದು ಹೋಗಿ, ಕುಗ್ಗಿ ಹೋಗಿ, ಎಷ್ಟೋ ಮಂದಿ ಹೊರಗಡೆ ಹೇಳ್ಕೊಳ್ಳೋಕ್ಕಾಗದೆ, EMI ಕಟ್ಟಕ್ಕಾಗದೆ, ದುಡಿಯುವ ಸಂಬಳ ಚೀಲ ತೂತವಾಗಿ ಏನೂ ಇಲ್ಲದೆ ಆತ್ಮಹತ್ಯೆ ಕುರಿತು ಚಿಂತೆ ಮಾಡುವ ಮಕ್ಕಳು ಎಷ್ಟೋ ಮಂದಿ ಇದ್ದಾರೆ. ನಿನ್ನ ಹತ್ರ ಬಂದು ಯಾರಾದರೂ ಏನಾದರೂ ಒಂದು ಕಷ್ಟ ಶೇರ್ ಮಾಡಿದರೆ ಅದನ್ನು ಡಂಗುರ ಸಾರಬೇಡ, ಯಾರ ಹತ್ರನೂ ಹೇಳಬೇಡ. ನಿನ್ನಿಂದ ಸಾಧ್ಯ ಆದರೆ ಆ ಕಷ್ಟಕ್ಕೆ ಸ್ಪಂದಿಸು. ನಿನ್ನಿಂದ ಏನಾಗುತ್ತೆ ಅದನ್ನು ಮಾಡು. ನಿನ್ನಿಂದ ಕೊಡೋಕ್ಕಾಗಿಲ್ವ, ನೀನು ಅವರಿಗಾಗಿ ಪ್ರಾರ್ಥಿಸು. ಯಾರ ಹತ್ರ ಹೇಳಕ್ಕೆ ಹೋಗಬೇಡ. ಅವರ ಏನಾದರೂ ಬಲಹೀನತೆನೋ, ಅವರ ಕೊರತೆನೋ, ಅಥವಾ ಅವರ ಮನೆಯಲ್ಲಿ ಆಗಿದಂತಹ ಯಾವುದಾದ್ರೂ ಸಮಸ್ಯೆಗಳು ಅಥವಾ ಅವರಲ್ಲಿ ಆಗುವ ಕಷ್ಟಗಳು ಯಾರ ಹತ್ರ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲಾದರೂ ಒಂದು ಕಡೆ ಕಣ್ಣೀರು ಒರೆಸಲ್ಪಡಬೇಕು. ನಿನಗೆ ಆ ಸಾಧ್ಯತೆ ಇದೆ ಅಥವಾ ನಿನ್ನಲ್ಲಿ ಆ ಪ್ರಾರ್ಥಿಸುವ ಮನೋಭಾವ ಇದೆ ಅಂತೇಳಿ ನಿನ್ನ ಹತ್ರ ಅವರು ಬಂದು ಹಂಚಿಕೊಂಡ್ರೆ, ನಾನು ದೊಡ್ಡ ಕೌನ್ಸಿಲರ್, ನನಗೆ 2 ಕೊಂಬುಂಟು 4 ಬಾಲ ಉಂಟು ಅಂತೇಳಿ ಅದನ್ನು ಹಂಚ್ಕೊಳ್ಳೋಕೆ ಹೋಗಬೇಡ. ಯಾರ ಹತ್ರನೂ ಹೇಳಬೇಡ.
ಅವರಿಗಾಗಿ ಪ್ರಾರ್ಥಿಸು. ಸಾಧ್ಯವಾದರೆ ಅವರಿಗೆ ಒಳ್ಳೆ ಸಜೆಷನ್ಸ್ ಕೊಟ್ಟು ಕಳಿಸು. ಅವರಲ್ಲಿರುವ ಕೊರತೆಗಳನ್ನ, ಬಲಹೀನತೆನ ನೀನು ಆಯುಧವಾಗಿ ಉಪಯೋಗಿಸಬೇಡ. ಅವರ ಕುಟುಂಬದಲ್ಲಿ ದೆವ್ವ ಇದೆ, ಪೀಡ ಇದೆ, ಮಾಟ ಮಂತ್ರ ಇದೆ, ಮಣ್ಣಂಗಟ್ಟೆ ಇದೆ, ಅದನ್ನು ನಾನು ಬಿಡಿಸ್ತೀನಿ, ನಾನು ತೆಗಿತೀನಿ, ಆ ಶಾಪ ಈ ಶಾಪ ಅಂತೇಳಿ ಹೋಗಬೇಡ ಪ್ರಿಯ. ಎಲ್ಲ ಶಾಪಗಳನ್ನು ಯೇಸು ಶಿಲುಬೆ ಮೇಲಿಂದ ತೆಗೆದು ಹಾಕಿದ್ದಾರೆ. ಯಾವ ಶಾಪಗಳು ನಿನಗೆ ತಟ್ಟೋದಿಲ್ಲ, ಯಾವ ಮಾಟ ಮಂತ್ರ ನಿನ್ನ ಪಕ್ಕದಲ್ಲಿ ಕೂಡ ಸುಲಿಯೋದಿಲ್ಲ. ಸಂಖ್ಯಾಕಾಂಡ 23:23 ಹೇಳುತ್ತೆ, ಯಾಕೋಬ ವಂಶಕ್ಕೆ ಮಾಟ ಮಂತ್ರ ಶಕುನ ಕನಿ ತಾಯಿತ ಯಾವುದು ಫಲಿಸೋದಿಲ್ಲ ಅಂತ ಹೇಳಿ, ಯಾವುದು ಫಲಿಸೋದಿಲ್ಲ. ಮತ್ತು ನಾನು ನೀನು ಯಾರು? ಅವರ ಕುಟುಂಬದಲ್ಲಿ ಸಮಸ್ಯೆ ಇದೆ, ನಾನು ಬಿಡಿಸ್ತೀನಿ ಅಂತ ಹೋಗೋಕ್ಕೆ. ನೀನು ಯೇಸು ನಾಮದಲ್ಲಿ ಪ್ರಾರ್ಥಿಸು. 100%, 101% ಆ ಎಲ್ಲ ಜವಾಬ್ದಾರಿಗಳನ್ನು ಯೇಸು ಹೊತ್ತುಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಯೇಸು ಕೊಡ್ತಾರೆ, ಯೇಸು ಕೊಡ್ತಾರೆ. ಅಥವಾ ನಿನಗೆ ಯಾರ ಹತ್ರ ಹೇಳೋಕ್ಕಾಗ್ತಾ ಇಲ್ಲ, ತುಂಬ ಮುಜುಗರದಲ್ಲಿ ನಲಗ್ತಾ ಇದೆಯಾ, ವೇದನೆಯಲ್ಲಿ ಕೊರಗ್ತಾ ಇದೆಯಾ, ಕುಂದಿ ಹೋಗಿದೆಯಾ, ಆತ್ಮಹತ್ಯೆ ಚಿಂತೆ ತುಂಬ ಬರ್ತದೆ, ಯೇಸು ಹತ್ರ ಬಾ, ಯೇಸು ಹತ್ರ ಬಾ. ನನ್ನ ಸಹೋದರ ಸಹೋದರಿಯೇ, ತಂದೆ ತಾಯಿಯೇ, ನನ್ನ ಮುದ್ದು ಮಕ್ಕಳೇ, ಆತ್ಮಹತ್ಯೆ ಕುರಿತು ಚಿಂತೆನೇ ಮಾಡಬೇಡಿ. ಮತ್ತಾಯ 16:26 ಹೇಳುತ್ತೆ, ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡಿದ್ರು ನಿನ್ನ ಆತ್ಮ ನಷ್ಟಪಟ್ಟು ಹೋದರೆ ಏನು ಪ್ರಯೋಜನ? ಯೇಸು ಹತ್ರ ಬಾ, ಯೇಸುವಿನೊಂದಿಗೆ ಜೀವಿಸು. ಒಂದು 10 ನಿಮಿಷ ಪರಮಪ್ರಸಾದ ಮುಂದೆ ಕೂರು, ಅಳು, ಯೇಸು ಹತ್ರ ಅಳು. ಎಲ್ಲಿ ಅಳಕ್ಕೆ ಆಗ್ತಾ ಇಲ್ವಾ? ಪ್ಯಾರಿಷಲ್ಲಿ ಹೋಗಿ ಪರಮಪ್ರಸಾದ ಮುಂದೆ ಕೂರಕ್ಕೆ ಆಗ್ತಾ ಇಲ್ವಾ? ಬಾತ್ರೂಮಲ್ಲಿ ಹೋಗಿ ಯಾರು ಕೇಳದೆ ನೀರು ಟ್ಯಾಪ್ ಆನ್ ಮಾಡು, ಆ ನೀರು ಬೀಳೋ ಸೌಂಡಿಗೆ ನೀನು ಅಳ್ತು ಮುಗಿಸು. ನಿನ್ನ ಒಳಗಿರುವ ಇಮೋಷನ್ಸ್ನ ಹೊರಗಡೆ ತೆಗಿ, ನೀನು ಹೊರಗಡೆ ತೆಗಿ, ಯೇಸುವನ್ನು ಆಶ್ರಯಿಸು. ಶಯನದಲ್ಲಿದ್ದರೂ ದೇವರನ್ನು ಸ್ತುತಿ ಮಾಡು ಅಂತ ಹೇಳ್ತದೆ ದೇವರ ವಾಕ್ಯ. ನೀನು ಎಲ್ಲಿದ್ದರೂ ಯೇಸುವನ್ನು ಕೂಗಿ ಕರೆಯಬಹುದು. ಕರೆದ ತಕ್ಷಣ ಓಡೋಡಿ ಬರುವ ದೇವರು ನಮ್ಮ ದೇವರು. ಕಣ್ಣೀರಿಗೆ ಆಲಿಸುವ ದೇವರು ನಮ್ಮ ದೇವರು. ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನಮ್ಮ ದೇವರು. ನೀನು ಯೇಸುವಿನ ಮುಂದೆ ಕಣ್ಣೀರು ಹಾಕು, ಆ ಕಣ್ಣೀರು ವೇಸ್ಟ್ ಆಗಲ್ಲ. ಅವರವರ ಬುದ್ದಲಿಯಲ್ಲಿ ಶೇಖರಿಸಿಟ್ಟು ಅದಕ್ಕೆ ಫಲ ಕೊಡ್ತಾರೆ. ಪ್ರಿಯರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯ ಮುದ್ದು ಮಕ್ಕಳೇ, ತಂದೆ ತಾಯಿಯೇ, ಯಾರು ಆತ್ಮಹತ್ಯೆ ಕುರಿತು ಚಿಂತನೆ ಮಾಡಬೇಡಿ. ಯೇಸು ಇದ್ದಾರೆ ನಮಗಾಗಿ, ನನಗಾಗಿ, ನಿನಗಾಗಿ. ನೋಡಿ, ಇವನು ಸತ್ತೋದಾಗ, ಲಾಜರ್ ಸತ್ತೋದಾಗ ಮಾರ್ತಾ ಮರಿಯ ಕಣ್ಣೀರು ಹಾಕುವಾಗ ಆ ದುಃಖದ ಜೊತೆ ಯೇಸು ಕೂಡ ಒಂದಾಗಿ ಹತ್ತರು. ಅವರು ದುಃಖದಲ್ಲಿ ಪಾಲುಗಾರರಾದರು. ಮತ್ತು ಅವರು ದುಃಖದಲ್ಲಿ ಹತ್ತು ವಾಪಸ್ ಬರಲಿಲ್ಲ. ಅವರು ಲಾಜರ್ನ ಸಮಾಧಿ ಹತ್ರ ಹೋಗಿ ಹೇಳಿದರು, ಲಾಜರ್ ಎದ್ದು ಬಾ. 4 ದಿನ ಸತ್ತು ಸಮಾಧಿಯಲ್ಲಿದ್ದ ಲಾಜರ್ ಜೀವಂತವಾಗಿ ಎದ್ದು ಬಂದ. ಅದೇ ಯೇಸು. ನಿನ್ನ ಕಟ್ಟಲ್ಪಟ್ಟ ಆ ಎಲ್ಲ ಬಂಧನಗಳು, ಕಟ್ಟುಗಳನ್ನು ಯೇಸು ಒಡೆದು ಹಾಕಿ, ಮುರಿದು ಹಾಕಿ ನಿನ್ನ ಕುಟುಂಬದಲ್ಲಿ ಯೇಸು ನೆಲೆಸ್ತಾರೆ. ನಿನ್ನ ಹೃದಯವನ್ನು ಯೇಸುವಿಗಾಗಿ ತೆರೆದುಕೊಡು. ಯೇಸು ಒಳಗೆ ಬಂದು ತಂಗ್ತಾರೆ. ಪ್ರಕಟಣೆ 3:19-20 ಹೇಳ್ತಾರೆ, ಬಾಗಿಲನ್ನು ನಾನು ತಟ್ಟುತ್ತಾ ಇದ್ದೀನಿ, ನನ್ನ ಕಿವಿಗೆ ಹೋಗೊಟ್ಟು ಬಾಗಿಲನ್ನು ತೆರೆದುಕೊಡುವವನ ಜೊತೆ ನಾ ಬಂದು ತಂಗುತ್ತೀನಿ, ಊಟ ಮಾಡ್ತೀನಿ, ಮಲಗ್ತೀನಿ, ಜೀವಿಸ್ತೀನಿ. ಬಾ ನನ್ನ ಸಹೋದರ ಸಹೋದರಿಯೇ, ತಟ್ಟುತ್ತಾ ನಿನ್ನ ಹೃದಯದ ಬಾಗಿಲನ್ನು ತಟ್ಟುವ ಯೇಸುವಿಗೆ ಓಪನ್ ಮಾಡಿಕೊಡು. ನಿನಗೆ ದುಃಖ ಆದರೆ ಅಳು, ಅದು ತೊಂದರೆ ಇಲ್ಲ. ನಿನ್ನ ಅಳು ಕಣ್ಣೀರನ್ನು ಯೇಸುವಿಗೆ ಒಪ್ಪಿಸಿಕೊಡು. ಆತ್ಮಹತ್ಯೆಗೆ ನೀನು ಚಿಂತೆ ಮಾಡಬೇಡ, ಯೇಸು ಇದ್ದಾರೆ. ಈ ಲೋಕದಲ್ಲೇ ಇಷ್ಟು ಕಷ್ಟಪಟ್ಟಿದ್ದೀವಿ, ಆತ್ಮಹತ್ಯೆ ಮಾಡಿ ನಾವು ಯಾಕೆ ನರಕಕ್ಕೆ ಹೋಗಬೇಕು? ಆತ್ಮವನ್ನು ಯಾಕೆ ಹತ್ಯೆ ಮಾಡಬೇಕು? ಆ ಆತ್ಮ ಯೇಸುವಿಗೆ ಸೇರಿದು. ದೇವರಾತ್ಮ ಯೇಸುವಿನಿಂದ ಬಂದಿದ್ದು. ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿ ಅದಕ್ಕೆ ಫೂ ಅಂತೇಳಿ ಜೀವ ಊದಿ ಜೀವಾತ್ಮನಾಗಿ ಮನುಷ್ಯ ದೇವರಂತೆ ಆದ. ದೇವರಂತೆ ರೂಪಿಸಲ್ಪಟ್ಟ ಮನುಷ್ಯ, ದೇವರನ್ನು ಹೋಲುವ ಮನುಷ್ಯ. ನನ್ನ ನಿನ್ನ ಮುಖಛಾಯೆ ದೇವರಂತೆ ಇರೋದು. ನನ್ನ ನಿನ್ನ ಆತ್ಮ ದೇವರ ಆತ್ಮ, ನನ್ನ ದೇಹ ದೇವರ ಆಲಯ. ನೀನು ಹೋಗಬೇಡ ಆತ್ಮಹತ್ಯೆ ಕುರಿತು ಚಿಂತೆ ಮಾಡುವ. ಯೇಸುವಿನಲ್ಲಿ ನೆಲೆಯೂರು, ಯೇಸುವಿನಲ್ಲಿ ನಿಲ್ಲು, ಯೇಸುವಿನಲ್ಲಿ ನಡೆ, ಯೇಸುವಿನಲ್ಲಿ ಮಲಗು, ಯೇಸುವಿನಲ್ಲಿ ಜೀವಿಸು, ಯೇಸುವಿನಲ್ಲಿ ಕಾರ್ಯ ಮಾಡು, ಯೇಸುವಿನಲ್ಲಿ ಒಂದಾಗು. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ ಸ್ತೋತ್ರಪ್ಪ, ವಂದನೆ ಕರ್ತನೆ, ಆರಾಧನೆ ಆರಾಧನೆ ಸ್ವಾಮಿ. ಯೇಸುವೆ, ಎಷ್ಟೋ ಸಮಯದಲ್ಲಿ ಅನೇಕ ತೀರ್ಮಾನಗಳನ್ನು ತೆಗೊಳ್ತೀನಿ, ಆ ತೀರ್ಮಾನದಂತೆ ಜೀವಿಸೋಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ನಿಮ್ಮಲ್ಲಿ ನೆಲೆಯೂರಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಯೇಸುವೆ. ನನ್ನ ಪಾಪಗಳನ್ನು ಮನ್ನಿಸಿರಿ ಸ್ವಾಮಿ. ಯೇಸುವೆ, ತೀರ್ಮಾನ ತೆಗೊಳ್ತೀನಿ, ವಾಪಸ್ ಬಂದು ಕುಡಿಯೋದು, ಸೇದೋದು, ಅಸ್ತಮೈತನ, ಸಲಿಂಗಕಾಮ, ಬ್ಲೂ ಫಿಲಮ್ ನೋಡೋದು, ಸುಳ್ಳು, ಕಪಟ, ಮೋಸ, ವಂಚನೆಯಲ್ಲಿ ಬದುಕ್ತಾ ಇದ್ದೀನಿ ಯೇಸುವೆ. ಪರಸ್ತ್ರೀ ಸಂಘ, ಪರಪುರುಷನ ಸಂಘದಲ್ಲಿ ಜೀವಿಸ್ತಾ ಇದ್ದೀನಿ. ನನ್ನನ್ನು ಮನ್ನಿಸಿರಿ ಸ್ವಾಮಿ ಯೇಸುವೆ. ನನ್ನ ಆತ್ಮ, ಮನಸ್ಸು, ಶರೀರ, ಬೋಧ, ಉಪಬೋಧ, ಸುಬೋಧ, ಮನಸ್ಸು, ಮನಸ್ಸಾಕ್ಷಿ, ರಕ್ತ, ನರನಾಡಿ, ಕೀಳು, ಮಜ್ಜೆ, ಮಾಂಸಖಂಡಗಳು
ಯೇಸುವೆ, ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿರಿ ಸ್ವಾಮಿ. ಆತ್ಮರಿಂದ ಅಭಿಷೇಕಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮಲ್ಲಿ ನೆಲೆಯೂರಲು ಬೇಕಾದ ಕೃಪೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಎಂಥ ಸಮಸ್ಯೆಗಳಲ್ಲೂ ನಿಮ್ಮ ಬಳಿ ಬಂದು ಜೀವಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮಲ್ಲೇ ಪರಿಹಾರ ಕಂಡುಕೊಳ್ಳಲು ಆತ್ಮರ ಶಕ್ತಿಯಿಂದ ನನ್ನನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಮ್ಮ ಮಾತೆಯೇ, ಸಕಲ ಸಂತರೊಡಗೂಡಿ ನೀವು ಯಾವ ರೀತಿಯಲ್ಲಿ ಎಲ್ಲ ಸಮಯದಲ್ಲೂ ದೇವರನ್ನು ಆಶ್ರಯಿಸಿ ಬದುಕಿದ್ರು, ಅದೇ ರೀತಿಯಲ್ಲಿ ನಾನು, ನನ್ನ ಕುಟುಂಬ, ನನ್ನ ಪ್ರೀತಿ ಪಾತ್ರರು, ನನ್ನ ಮಕ್ಕಳು ಎಲ್ಲರೂ ಯೇಸುವನ್ನು ಆಶ್ರಯಿಸಿ ಜೀವಿಸಿ ಯೇಸುವಿನಲ್ಲಿ ಜಯ ಹೊಂದಿ ಬದುಕಲು, ಯೇಸುವಿನಲ್ಲಿ ಸಾಕ್ಷಿಯಾಗಿ ಬದುಕಲು ಬೇಕಾದ ಆತ್ಮರ ಶಕ್ತಿಯಿಂದ ತುಂಬಿರಿ ಮಾತೆಯೇ. ಅದಕ್ಕಾಗಿ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನೀವು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿ, ನಮ್ಮ ಪ್ರೀಚಿಂಗ್ ಮಿನಿಸ್ಟ್ರಿ, ಪ್ರೋ ಲೈಫ್ ಮಿನಿಸ್ಟ್ರಿಗಾಗಿ ಪ್ರಾರ್ಥಿಸಿ. ನಾನು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಅವಶ್ಯಕತೆಗಳಿಗಾಗಿ, ನಿಮ್ಮ ಬೇಡಿಕೆ ಕೋರಿಕೆಗಳಿಗಾಗಿ ನೀವು ಯೇಸುವಿನಲ್ಲಿ ನೆಲೆಯೂರಿ ನಿಲ್ಲಲೆಂದು ಪ್ರಾರ್ಥಿಸ್ತೀನಿ ಅಂತ ಹೇಳ್ತಾ, ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.